మహేష్ అన్న హాయ్ హాయ్. చా అండి. उधर लेना जी चाह पर यार शांतक हाय हाय चाह ನಾನು ಇಲ್ಲಿ ಅಡ್ಕರುಡ ಅಂದೆ ಪರ್ಲೆ ಪರ್ಲೆ ಆಂಡ ಬೇಲೆ ಬೇಲೆ ಅವನಲ್ಲಿ ಒಂದು ದೆವ್ವ ಲೈವ್ ಒಂದು ದೆವ್ವ ಲೈವ್ ಮಾಡ್ತಿದ್ದೆ ಹೌದಾ ಲೈಕ್ ಕೊಡಿ ಅಂತ ಶಾಂತಕ್ಕ ಚಾ ಅಂಡಿ ಶಾಂತಕ್ಕ ಉಳ್ಳಾರಕ್ಕೆ ಏನಂದಿಲ್ಲ ರಮೇಶ್ ಅಣ್ಣೆ ಹಾಯ್ ಕರ್ಕಳ ಅಂತ ಶಾಂತಕ್ಕ ಇಜ್ಜಿ ಲೇಟ್ ಅಂದೆ ಓಡೆ ಬೊಕ್ಕ ದೂರ పోతుంటే ಉಲ್ಲ ಬೊಕ್ಕ ಇಜ್ಜ ಅದೇ ಒಲ್ಲ ರೀರ್ ಕಾರ್ಕಳಕ್ಕೆ ಏನಂದಿಲ್ಲ ಶಾಂತಕ್ಕ ಹಾಯ್ ಕಿರಣ್ ಅಣ್ಣ ಹಾಯ್ ಹಾಯ್ ಪೆಂಚು ಬರ್ತ್ಡೇ ಪಾರ್ಟಿ ಗಮ್ಮತ ಬೊಕ್ಕ చేచ పనందులు శాంతక్క కిరణ్ అన్న చాపరియార బొక్క నూనె ಎಣ್ಣೆ ಪಂಡೇರು ಈರ್ ಪೋತರ್ಗಿ ಸರಿಗೆ ಮಹೇಶ್ ಅಣ್ಣ ನಗ್ತಾ ಇದ್ದಾರೆ ಕುಚುಕು ಹೆವ್ ಅಂತ ಹೇಳ್ತಿದ್ದಾರೆ ಹಾಯ್ ಕುಚುಕು ಅವರೇ ಅಪರೂಪದ ಬತ್ತೇರ್ ಪನಂದುಲು ಶಾಂತಕ್ಕ ಕಿರಣ್ ಅಣ್ಣ ದುರಪಯರ್ ಕುಲ್ಲಾರ ಮುದ್ದು ಹಾಯ್ ಪನಂದುಲೇರು ರಕ್ಷಿತ ಹಾಯ್ ಹಾಯ್ ಒಡೆಗ್ ಯಾರನ್ನ ಮಹೇಶ್ ಬ್ರೋ ಹಾಯ್ ಅಂತ ರಕ್ಷಿತ್ ನಮಸ್ಕಾರ ಭಾಗ್ಯ ಸಿಸ್ ಶಾಂತ ಸಿಸ್ ಅಂತ ಕಿರಣ್ ಅಣ್ಣ ಶಾಂತ ಸಿಸ್ಟರ್ ಹಾಯ್ ಅಂತ ರಕ್ಷಿತ್ ಪೋತರ್ ಪಂಡ ಅಂಚತ್ತು ಮರೆವು ಯಾನೇನ ಮಂಡಿಯಲ್ಲಿ ಹಾಯ್ ಕಿರಣ್ ಬ್ರೋ ಅಂತ ಶಾಂತಕ್ಕ ಶಾಂತ ಸಿಸ್ಟರ್ ಕಡೆ ಬರ್ರ ಜಪನದಲ್ಲಿ ರಕ್ಷಿತ್ ಚಾ ಇತ್ತು ಕಿರಣ್ ಬ್ರೋ ಅಂತ ಶಾಂತಕ್ಕ ಚಾ ಅಂಡೆ ರಕ್ಷಿತ್ ಅಂತ ಶಾಂತಕ್ಕ ಗೋಂಕು ಕೊಯ್ಯರ ಪೋತಿರ್ಗೆ ಪನದಲ್ಲೇರು ಮಹೇಶ್ ಅಣ್ಣ ಒಡೆಗ್ ರಕ್ಷಿತ್ ಪನಂದುಲೇರು ಶಾಂತಕ್ಕ ಚಾ ಕುಡಿತಾ ಇದ್ದೇನೆ ಹೌದಾ ಎಂತ ತಿಂಡಿ ಕಿರಣನ್ನ ಮಹೇಶ್ ಅಣ್ಣ ತಲೆ ಮೇಲೆ ಕೈ ಹೊತ್ಕೊಂಡ್ರು ಅಂದು ಶಾಂತ ಸಿಸ್ಟರ್ ಈರ್ನಾಂಡಕ್ಕೇನಂದಿಲ್ಲ ರಕ್ಷಿತ್ ಇತ್ತೆ ಒಲ್ತು ಗೋಂಕುಗೇನಂದಿಲ್ಲ ಶಾಂತಕ್ಕ ಇಜ್ಜಿ ರಕ್ಷಿತ್ ಪನಂದಿಲ್ಲ ಶಾಂತಕ್ಕ ಒಟ್ಟಾರೆ ಎನ್ನೊಂದು ಪನಂದಿಲ್ಲ ಮಹೇಶ್ ಅಣ್ಣೆ ಎಕಡ್ ಲೆತ್ತಿನ ಕೇಂಡಿಜ್ಜ ಇಜ್ಜಿ ರಕ್ಷಿತ್ ಕೇಂಜಿ ನಾನು ಸುಮಾರು ಲೆತ್ತೆ ಶಾಂತ ಸಿಸ್ಟರ್ ಟುಗೆದರ್ ಲೈವ್ ಇತ್ತೇನೆ ಪನಂದಿಲ್ಲ ರಕ್ಷಿತ್ ಸೂಪರ್ ಅಂತ ಶಾಂತಕ್ಕ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಓಲ್ ರಕ್ಷಿತ್ ಎಂಕ್ ನಿದ್ರೆ ಪನಂದಿಲ್ಲ ಶಾಂತಕ್ಕ ಈ ರಕ್ಷಿತ್ ಪನಂದ ಇಜ್ಜಿ ಶಾಂತಕ್ಕ ರಕ್ಷಿತ್ ಜಾಯ್ನ್ ಆದಿತ್ತೇರೆ ಕಡೆ
ವಂಡರ್ಫುಲ್, ಥ್ಯಾಂಕ್ ಯು. ಕಮೆಂಟ್ ಸಮ ತೋಜೊಂದಿಜ್ಜಿ ಈರ ವೈಟ್ ದ ಫೋಟೋ ಪಾಡುದು ಅಂದೆ. ಓಕೆ, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಶಾಂತಕ್ಕ. ಫ್ಯಾಬ್ಲೆಸ್, ಥ್ಯಾಂಕ್ ಯು ಶಾಂತಕ್ಕ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ. ಇತ್ತೆ ಜಾಯಿನ್ ಆಲೆ ರಕ್ಷಿತ್, ಇತ್ತೆ ಒಡೆಗೆ ಜಾಯಿನ್ ಆಗಿದ್ದು ನಾನು. ಅಂದ ಶಾಂತ ಸಿಸ್ಟರ್ ಯಾನ್ ಮುದ್ದುಲ್ಲೇರತ್ತೆ ಯಾರನ್ನ ಒಟ್ಟು ಟುಗೆದರ್ ಲೈವ್ ಮಲ್ತೆ ಅಂಟ ಯಾನ್ ಮ್ಯೂಟ್ ಇತ್ತೆ ಪನೊಂದುಲ್ಲೆ ಈರ್ ಮ್ಯೂಟ್ ಮಲ್ತನ ಮಂಡಿ ಗುತ್ತು ಇರ್ಲತ್ತ. ಬೆಸ್ಟ್ ಬೆಸ್ಟ್, ಥ್ಯಾಂಕ್ ಯು ಶಾಂತಕ್ಕ. ಇತ್ತೆ ಆಪುಜಿ ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಅಂದೇ ರಕ್ಷಿತ್ ಪನೊಂದುಲ್ಲೆ ಶಾಂತಕ್ಕ, ದಾಯಕ್ ರಕ್ಷಿತ್ ಪನೊಂದುಲ್ಲೆ ಶಾಂತ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಗುಡ್ ಗುಡ್, ಥ್ಯಾಂಕ್ ಯು. ಮ್ಯೂಟ್ ದೀತೆ ಅಂಡ ಇರೆಗ್ ಕೇಳಿಜ್ಜಿ ಬೊಕ್ಕ ಮಾತರಗಳ ಎನ್ನ ವಾಯ್ಸ್ ಕೇಳೊಂದಿತ್ತು ಅಂದ. ಶಾಂತ ಸಿಸ್ಟರ್ ಬರ್ಸ ಉಂಡಿಕೇನಿಲ್ಲ ರಕ್ಷಿತ್. ನೈಸ್ ಲೈವ್ ಅಂತ ಶಾಂತಕ್ಕ. ಇಜ್ಜಿ ದೊಂಬು ಸೆಕೆ ಪನೊಂದುಲ್ಲೇರು ಅವಳು ಉಂಡ ಬರ್ಸಕೇನೊಂದುಲ್ಲೇರು ಶಾಂತ. ಟುಗೆದರ್ ಏನನ್ನು ಲೆತ್ತುದೇರು ಅದೇ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲೇರು. ಥ್ಯಾಂಕ್ಸ್ ರಮಂಡಿ, ಥ್ಯಾಂಕ್ಸ್ ಬರ್ಚಿ. ಮುಲ್ಪ ಬರ್ಸ ಬತ್ತು ಪೋಡು ಶಾಂತಿ ಸಿಸ್ಟರ್ ಅಂತ ರಕ್ಷಿತ್. ಅಂದೇ ರಕ್ಷಿತ್ ಪನೊಂದುಲ್ಲೆ ಶಾಂತಕ್ಕ. ಬೊಕ್ಕ ಗುಜ್ಜೆ ಇಡ್ಲಿ ಬೋಡಕ್ಕೆ ಈ ರೀತಿಲ್ಲೇ ಮಹೇಶ್ ಅಣ್ಣೆ ಪೋಯರ ಅಂದತೆ. ಮಹೇಶ್ ಅಣ್ಣ ಎಸ್ಕೇಪ್. ಮಹೇಶ್ ಅಣ್ಣ ಇದ್ರೆ ಬನ್ನಿ. ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಆಡ್ ಜೆತ್ತಿರ್ ತೋಜೋಡು ಪನೊಂದುಲ್ಲೆ ಶಾಂತಕ್ಕ. ಗೈಸ್ ದಾದ ಗೊತ್ತುಂಡಿ ಪಂದೆ ರಕ್ಷಿತ್ ಎಂಕೆ ಗೊತ್ತಿದ್ದು ಪನೋಜಿ. ಕಿರಣ್ ಬ್ರೋ ಓಡಿಗೆ ಪೋಯರು ಆರ್ಲ ಇಜ್ಜೇರು. ಕಿರಣ್ ಬ್ರೋಲ ಇಜ್ಜೇರು. ಕಿರಣ್ ಅನ್ನೆ ಬತ್ತು ರಡ್ಡು ಕಮೆಂಟ್ ಮಾಡ್ದು ಪೋಯಿನ ಅಂತ. ದಾಲ ಗೊತ್ತುಜ್ಜಿ ಗೈಸ್ ಪನೊಂದುಲ್ಲೆ ಶಾಂತಕ್ಕ. ಎಂಕ್ ಗೊತ್ತುಜ್ಜಿ ಎಲ್ಲ ಪನ್ಪವೆ. ಓಕೆ ರಕ್ಷಿತ್, ಎಲ್ಲತ್ತು ಡೆಲ್ಲಂಜಿ ಪಲ್ಲೆ. ಶಾಂತ ಸಿಸ್ಟರ್ ಬಂದು ಎಲ್ತೊಂದುಲ್ಲೆ ರಕ್ಷಿತ್. ರಕ್ಷಿತ್ ಬಂದು ಶಾಂತಕ್ಕ. ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಎಲ್ಲರೂ ಸೇರಿಕೊಂಡು ಸೇಮೈ ದಡ್ಡೆ ಮಾಡುವಾಗ ನಾನೊಬ್ಬ ಬಡವ ಪುಂಡಿ ಮಾಡಿದ್ದೆ, ಹೌದಾ ರಕ್ಷಿತ್? ಅದು ಯಾವುದ್ರದ್ದು ಡೈಲಾಗ್? ಓ ದೇವ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಈರ್ ಬಜ್ಜಿ ತೆಲಿಪುವರ್ ಲೈವ್ಡು ಏರ್ ರಕ್ಷಿತ್. ಏತು ಪುಂಡಿ ಮಲ್ದಾರ್ ರಕ್ಷಿತ್ಗೆ ಏನೊಂದಿಲ್ಲ ಶಾಂತಕ್ಕ.
ಅವು ರೀಲ್ಸ್ದ ಡೈಲಾಗ್ ಬಂದಿಲ್ಲ ರಕ್ಷಿತ್. ಫಿಲ್ಮ್ ತುಯ್ಯಾರ ರಕ್ಷಿತ್ಗೆ ಏನಂದಿಲ್ಲ ಶಾಂತಕ್ಕ ಪುಂಡಿ ನನ ಮನ್ಪೊಟ್ಟು ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಹೆಜ್ಜಿ ಏತು ಯಾರಿ ಶಾಂತ ಸಿಸ್ಟರ್ ಅಂತ ರಕ್ಷಿತ್ ಮುದ್ದು ಬಕ್ಕದಾದ ವಿಶೇಷದಾಲ ಹೆಜ್ಜಿ ಪನೋಡು. ನನಯೇ ಪರಕ್ಷಿತ್ಗೆ ಏನಂದಿಲ್ಲ ಶಾಂತಕ್ಕ ಮೂಲು ಹೆಚ್ಚಿನ ಬೈಜಿ ಬನ್ನೊಂದುಲ್ಲೆ ರಕ್ಷಿತ್ ಅಂದೆ ಅಂದೆ ಪನ್ನೊಂದುಲ್ಲೆ ರಕ್ಷಿತ್. ಎನ್ನ ಒಂಜಿ ಕ್ವಶನ್ ಪನ್ಲೆ ರಕ್ಷಿತ್ ಅದೇ ಕ್ವಶನ್. ಕೃಷ್ಣಣ್ಣ ಹಾಯ್ 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 ಕಪರಂಟೆ ಪನೊಂದುಲ್ಲೆ ಹಾಯ್ ಕೃಷ್ಣಣ್ಣ ಶಾಂಡೆ. ಲೈಕ್ ಡನ್ ಥ್ಯಾಂಕ್ ಯು. ಹಾಯ್ ಕೃಷ್ಣಣ್ಣ ಅಂತ ಶಾಂತಕ್ಕ ಚಾ ಆತ್ಜಿ ಪನೊಂದುಲ್ಲೆ ರಂದೆ ಅಂಚ ಪಂಡ ದಾದ ಕೃಷ್ಣಣ್ಣ ಅಂತ ಶಾಂತಕ್ಕ. ಓ ಶಾಂತಕ್ಕ ನಮಸ್ಕಾರ ಅಂತ ಕೃಷ್ಣಣ್ಣ. ಬನ್ನಿ ಗೈಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಪೇಶ್ವ ಉಂಡತೆ ಅವು ಮಾತ ಫೆವಿಕಲ್ ಉಂಡತೆ ಅವು ಮಾತ ವಸ್ತು ಗಂಟುಡು ಆಂಡ ಫೆವಿಕಲ್ದ ಡಬ್ಬಗು ದಾಯಿ ಗಂಟುಜ್ಕೊಂಡು. ಫೆವಿಕಲ್ ಗೊತ್ತಾಂಡೆ ಸರಿ ಅವು ದಾನೆ ಅಂಟಿಚ್ಚಿ ಒಂತಲ್ಲಿ ಒಂದೊಂದು ಕ್ವಶನ್ ನೋಡಿ. ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ ಕನ್ನಡ. ಈ ದಾನೆ ಪುಂಡರಿ ಕೃಷ್ಣಣ್ಣ ಇನಿದಾನೆ ಮೂಲು ಶಾಂತಕ್ಕಗೆ ಯಾನ್ ಮೂಲೆ ಅವಳು ಏರೆಗ ಅವು ಕಿರಿಕಿರಿ ಬನ್ನೊಂದಿಲ್ಲ ಫೆವಿಕಲ್ ಗಮ್ಮಿ ಗೊತ್ತಾ ದುರ್ಸು ಕ್ವಶನ್ ಬನ್ನೊಂದಿಲ್ಲ ಶಾಂತಕ್ಕ. ರಕ್ಷಿತ್ತಲ್ಲಿ ತೊಂದಿಲ್ಲ ಒಂದರ ಗಾಲೆಜ್ಜಿ ಶಾಂತಕ್ಕ ಬನ್ನೊಂದಿಲ್ಲ ಇರು ಅಂದು ಕೃಷ್ಣಣ್ಣ ಅಂತ ಶಾಂತಕ್ಕ. ಅವು ಇರ್ ಫೆವಿಕಲ್ ಗಮ್ಮುಡಕ್ಕೆ ಇಲ್ಲೇ ಸ್ವಾರಿ ಶಾಂತಕ್ಕ ಬನ್ನೊಂದಿಲ್ಲ ಕೃಷ್ಣಣ್ಣ. ದಾಯಿ ಸ್ವಾರಿಕೆ ಏನೊಂದಿಲ್ಲ ಶಾಂತಕ್ಕ. ಫೆವಿಕಲ್ ಗಮ್ಮುಗು ಜುವ ಇಜ್ಜೆ ಅತಿ ಓ ದೇವರನೆ ಅಂಚನ ಅಂತ ನಗ್ತಿದ್ದಾರೆ ಶಾಂತಕ್ಕ. ಇಜ್ಜಿಂಡಕ್ಕೆ ಏನು ಬನ್ನೊಂದಿಲ್ಲ ರಕ್ಷಿತ್ ಓ ಅಂಚ ಈಗ ನಾವು ಅಂಡೆ
ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹಾಗೆ ನಮ್ಮ ಜೊತೆ ನೀವು ಜಾಯ್ನ್ ಆಗಿ ಮಾತಾಡುವ. ರಕ್ಷಿತ್ ಎಲ್ಲಿ ಹೋದ್ರಿ? ಎಲ್ಲ ಓಡಿದ್ರು. ಜನಸರ್ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಶೂರ್ ಶರುವ, ಹಾಯ್ ಹಾಯ್ ಶರು ಅವರೇ, ಯಾಕೆ ನಗ್ತಾ ಇದ್ದೀರಾ? ಓಲಿ ರಕ್ಷಿತ್ಗೆ ಏನೊಂದು ಲೇಷ ಅಂತಕ್ಕ. ಶಾಂತ ಸಿಸ್ಟರ್ ಲೆಕ್ಕ ಸಪೋರ್ಟ್ ಇಡಿ ವೈಟ್ ಇಜ್ಜೇರು ತಮಾಷೆ ಆಯ್ತು, ಸೀರಿಯಸ್ ಆದ ಪನೊಂದಿಲ್ಲ. ಅಂದ್ ಶಾಂತಕ್ಕ ಎಡ್ಡೆ ಸಪೋರ್ಟ್ ಮಾಡ್ತೀರಿ. ಚೂರಂತಲೇ ಯಾನೊಂಜಿ ಕಾಲ್ ಮಲ್ಪ ಮ್ಯೂಟ್ ದಿಪ್ಪವೆ.
ಹಾಯ್ ಹಾಯ್. ಥ್ಯಾಂಕ್ ಯು. ರವೀಂದ್ರಣ್ಣ ಹಾಯ್. ಮನು ಹಾಯ್. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು. ರವೀಂದ್ರಣ್ಣ ದಾದಾಣ್ ಪಲ್ಲೆ ಸೂಪರ್ ಅಂತ ಮಹೇಶ್ ಅಣ್ಣ ಗುಡ್ ಥ್ಯಾಂಕ್ ಯು. ಕೇಕ್ ಲೈಕ್ ಕೊಡಿ ಫ್ರೆಂಡ್ಸ್. ಜಿ ಕೆ ಭಟ್ ಎಂಚೊಲ್ಲರ್ ಚಾಂಡಿ ಜಾಯ್ನ್ ಅವರ ಅಂತು ಚೊಂಬು ಪನ್ನೊಂದುಲ್ಲ ರವೀಂದ್ರಣ್ಣ ಗುಡ್ಡೆ ಮಹೇಶ್ ಅಣ್ಣ ಸಾರಿ ರವೀಂದ್ರಣ್ಣ ನಗ್ತಾ ಇದ್ದಾರೆ ಗುಡ್ಡೆ ಅಂತ ಮಹೇಶ್ ಅಣ್ಣ. ಕಾರ್ಕಳಣ್ಣ ಹಾಯ್ ಅಂತ ರವೀಂದ್ರಣ್ಣ. ಲೈಕ್ ಡನ್ ಅಂತ ವಿಮಲ ಸಿಸ್ ಹಾಯ್. ಹೇಗಿದ್ದೀರಾ? ಕಾಫಿ ಆಯಿತಾ ಸಿಸ್ಟರ್? ಇಲ್ಲ ಆಯಿತಾ? ಲೈಕ್ ಕೊಡಿ ಫ್ರೆಂಡ್ಸ್. ಗಾನ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ವಿಮಲ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಗೋಲ್ಡ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ನಮ್ಮ ಲೈವಲ್ಲಿ ಸಪೋರ್ಟ್ ಮಾಡಿ. ಓಕೆ ಸಿಸ್. ಚುಕುಡಿ ಅಂತ ಹೇಳ್ತಿದ್ದಾರೆ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಸ್. ಗುಡ್ ಗುಡ್ ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ಮಹೇಶ್ ಅಣ್ಣ. ಕಮೆಂಟ್ ಅಂತ ರವೀಂದ್ರಣ್ಣ. ಲೈಕ್ ಥ್ಯಾಂಕ್ ಯು. ರವೀಂದ್ರಣ್ಣ ಹಾಯ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಪಿರ್ಕಿಸ ಯಾರು ಪಿರ್ಕಿಸ್? ಸೂಪರ್ ಲೈವ್ ಅಂತ ವಿಮಲಾ ಸಿಸ್ ಥ್ಯಾಂಕ್ ಯು. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಬೆಂದೂರು ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಸ್. ತುಂಬ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸುಂದರವಾದ ನೇರ ಪ್ರಸಾರ. ಥ್ಯಾಂಕ್ ಯು ಸಿಸ್. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ ಸಿಸ್ ಅಂತ ರವೀಂದ್ರಣ್ಣ. ಲೈಕ್ ಕೊಟ್ಟಿದ್ದೇನೆ ಥ್ಯಾಂಕ್ ಯು. ಬರ್ಸ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬರ್ಸ ಬರ್ತಾ ಇಲ್ಲ ಅಲ್ಲ. ನಾನು ಚೆನ್ನಾಗಿದ್ದೇನೆ ಬ್ರದರ್ ಅಂತ ವಿಮಲಾ ಸಿಸ್. ಲೈಕ್ 10 ಲೈಕ್ ಡನ್. ಹಾಯ್ ಪ್ರಕಾಶ್ ಅವರೇ ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಚಾ ಪರಿಯಾರೆ ಚಾ ಅಂಡಿ ಇರ್ನಾಡ ಇರ್ನ ಲೈವ್ ಸೂಪರ್ ಇತ್ತಂಡೆ ಕುಸ್ಯಾಂಡ್. ಸುಂದರವಾದ ನೇರ ಪ್ರಸಾರ. ಥ್ಯಾಂಕ್ ಯು ಸಿಸ್. ಇರ್ನ ಬ್ಲೂ ಹೊಡಿಬೋತಂಡಿ. ವೀರೇಶ್ ಹಾಯ್ ಹಾಯ್ ಹೇಗಿದ್ದೀರಾ? ಇರಾಗ ಬ್ಲೂ ಕೊಡ್ತಿದ್ದೆ ನನಗೆ. ಬ್ಲೂ ಬೋರ್ಡ ಬಂದೆ. ಸಪೋರ್ಟ್ ಥ್ಯಾಂಕ್ ಯು. ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚಾ ಆತಿಜ್ಜಿ ಅಂದೆ ದಾನೆ ಚಾ ಬರ್ತಿದ್ದಾರೆ. ಬ್ಲೂ ಬೋರ್ಡ್ ಐಕ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ವೀರೇಶ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ ಪ್ಲೀಸ್ ಗೈಸ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಅದಿತಿ ಎಡಿಟ್ಸ್ ಓ ಅಂತ ಹೇಳ್ತಿದ್ದಾರೆ. ಹಾಯ್ ಅದಿತಿ ಅವರೇ ಹೇಗಿದ್ದೀರಾ? ಹಾಯ್ ಮುದ್ದು ಸಿಸ್ ಅಂತ ಆರ್ ಡಿ ಬ್ರದರ್ ಹಾಯ್ ಹಾಯ್. ಎಂಚೊಲ್ಲರ್ ಭಾರಿ ಅಪರೂಪ ಆದ್ಬೋರಿರು. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಬ್ಲೂ ಓಕೆ. ರವಿ ಬ್ರೋ ಹಾಯ್ ಅಂತ ಆರ್ ಡಿ ಬ್ರದರ್. ಅದಿತಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಆರ್ ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಅದಿತಿ ಬ್ರೋ ಇದು ಚಾನಲ್ ಉಂಟಾ ನಿಮ್ಮದು? ರವೀಂದ್ರಣ್ಣ ಅವ್ರನ್ನ ಚಾನಲ್ ಉಂಡೆ. ಹಾಯ್ ರವೀಂದ್ರ ಅವರೇ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಹಾಯ್ ರವೀಂದ್ರ ಅಂತ ಹೇಳ್ತಿದ್ದಾರೆ ಅದಿತಿ ಅವರು. ಸಪೋರ್ಟ್ ಥ್ಯಾಂಕ್ ಯು. ಚಾನಲ್ ಇದ್ದರೆ ಹೇಳಿ ಆಯಿತಾ, ಬ್ಲೂ ಕೊಡ್ತೇನೆ. ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಕಮೆಂಟ್ ಮಾಡಿ ಗೈಸ್. ಹಾಯ್ ಆರ್ ಡಿ ಅವರೇ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಆರ್ ಡಿ ಬ್ರದರ್ ಚಾ ಪರಿಯಾರ ದೂರ ಪೋಯರಿ ಕೂಡ ಬಲ್ತಾರೆ ಇರೇನು ಕಟುಪಾಡೋದು ಚಾನಲ್
ಆ ಎಂತ ಹೇಳ್ತಿದ್ದೀರಾ ಆದಿತ್ಯ ಅವರೇ? ಚಾನಲ್ ಗೀನಲ್ ಏನು ಇರಲಿ, ನಮ್ಮದು ಬ್ಲೂ ಏನು? ಅಯ್ಯೋ ದೇವರೇನ, ನಂಗೆ ಅರ್ಥ ಆಗ್ತಿಲ್ಲ. ಚಾ ಪರಿಹಾರ ರವೀಂದ್ರ ಅಣ್ಣ ಅಂತ ಪ್ರಕಾಶ್ ಅವರು ಉಂಡು ಪನ್ನೊಂದುಲ್ಲೇರು ಆರ್ ಡಿ ಬ್ರದರ್ ದಾದಿ ಉಂಡು ಚಾನಲ್ ಉಂಡಾ? ಅರೆ ಪಂಡ್ರದನ್ನ ಬ್ಲೂ ಕೊಟ್ಟೆ ನೋಡಿ. ಸಪೋರ್ಟ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ರವೀಂದ್ರ ಅಣ್ಣ ನಗ್ತಾ ಇದ್ದಾರೆ. ಸಮೋಸ ಉಂಡಗೆ ಏನಂದ್ರೆ ಸಮೋಸ ಇಜ್ಜಿ ಸೂಪರ್ ಥ್ಯಾಂಕ್ ಯು. ಹಾರ್ಟ್ ಕೊಡ್ತಿದ್ದಾರೆ ಪ್ರಕಾಶ್ ಅವರು, ಥ್ಯಾಂಕ್ ಯು ಸೂಪರ್ ಅಂತ ರವೀಂದ್ರ ಅಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಆದಿತ್ಯ ಅವರೇ ನಿಮಗೆ ಬ್ಲೂ ಕೊಟ್ಟೆ ನೋಡಿ. ಚಾ ಪಡ್ದು ಆಯ್ತಾ? ಚಾ ಪಡ್ದು ಆಗಲಿಲ್ಲ ಆದಿ ಬ್ರದರ್, ನಿಮ್ಮದು ಆಯ್ತಾ? ಸಮೋಸ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಬ್ಲೂ ಬೈಯಡ್ ಬ್ಲೂ ಬೇಡ ಅಂದರೂ ಕೊಡ್ತೀರಾ? ಬೇಡವಾ ಬ್ಲೂ? ಬೇಡಾದರೂ ಹೇಳಿ ತಿಡ್ತೆ. ಆರ್ ಡಿ ಅವರು ಪೂರ್ಣಿಸಿಸ್ ಅಂತ ಹೇಳ್ತಿದ್ದಾರೆ. ಎಲ್ಲಿದ್ದಾರೆ ಪೂರ್ಣಿಸಿಸ್? ಸಪೋರ್ಟು ಥ್ಯಾಂಕ್ ಯು ರವೀಂದ್ರ ಅಣ್ಣ. ಅವು ಏರ್ ಮಾರಾಯ್. ಬ್ಲೂ ಇರಲಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಎಂಚಲ್ಲರ್ಗೆ ಏನಂದಿಲ್ಲ ಯಾನ್ ಸೌಖ್ಯ ಏರ್ ಎಂಚಲ್ಲರು ಶಾಂತ ಸಿಸ್ ಪಂತಲ್ ತೊಂದಿಲ್ಲ ರವೀಂದ್ರ ಅಣ್ಣ. ಗುಡ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೈಸ್, ಕಮೆಂಟ್ ಹಾಕಿ. ಸಪೋರ್ಟ್ ಥ್ಯಾಂಕ್ ಯು. ಬನ್ನಿ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಪುದರ್ ಪನ್ಲೆ ಏರ್ನಯ್ಯ ಶಾಂತಕ್ಕ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಪೆಲಕಾಯಿ ಏತು ದಿನ ಪರ್ಂದ್ ಗೊತ್ತು ಜಿ ಪ್ರಕಾಶ್ ಏತ್ ದಿನ ಹಾಪುನಿ ಪೆಲಕಾಯಿ ಇಡೋನಿಗೆ ಏನು ಹುಡುಗಿರು. ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ರಕ್ಷಿತ್ ಬ್ರೋ ಕುಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರಕ್ಷಿತ್ ಒಜ್ಜೆತ್ತೆರ ಅಂತ ಅರಿಗೆ ಸಾಕಾಣ. ಸೂಪರ್ ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಮಾರೆ ಓಯ್ ಜನ. ಗುಡ್ ಥ್ಯಾಂಕ್ ಯು. ಬರ್ಸ ಉಂಡಲ್ಪ ಇಜ್ಜಿ ಪ್ರಕಾಶ್. ಗಾಳಿ ಫ್ಯಾನ್ದ ಗಾಳಿ ಅದಕ್ಕೆ. ಜನಸಾಗರ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಯಾರು ಹೈಡಲ್ಲಿ ಇರಬೇಡಿ ಫ್ರೆಂಡ್ಸ್, ಒಟ್ಟಿಗೆ ಬನ್ನಿ 200 ಜನ ಅಂತ ಹೇಳ್ತಿದ್ದಾರೆ. ಹೌದಾ? ಏತುಂಡು ಇಂಬೆರಡ ಆರ್ಡ ಏತು ಒಂಜಿ ಮುಜ್ಜಿನ ಲೈಟ್ ಉಂಡ ಅಂದ ಪ್ರಕಾಶ್. ಅದೇ ಪ್ರಕಾಶ್ ಅರೆ ಪೂರ ಇಡಿಡ್ಲೆ ಇಂಕ್ ಸಪೋರ್ಟ್ ಮಾಡ್ತೊಂದಿರ್ಲೇರು. ಪ್ಲೀಸ್ ಬನ್ನಿ ಮರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೈಡಿಂದ ಹೊರಬನ್ನಿ ಬಂಧುಗಳೇ, ಸ್ವಾಗತ ಲೈವ್ಗೆ ಅಂತ ಹೇಳ್ತಿದ್ದೆ. ಸಪೋರ್ಟ್ ಥ್ಯಾಂಕ್ ಯು.
ಕಮೆಂಟ್ ಗುಡ್ ಗುಡ್. ವೈಬು ಈರೇನ ಪ್ರಕಾಶ್ ಬ್ರೋಕೆ ನಂదులో ಶಾಂತ ಈರ್ನಲ್ಲಿ ಡೌಟ್ ಮುಗಿಜ ಪ್ರಕಾಶ್ ತುಲೆ ಈರೆಗ ಎತ್ ಕ್ವಶನ್ ಉಂಡು ತುಲೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಯಾನ್ ಬರ್ಪೆ ಭಾಗ್ಯಶ್ ಮಾಮಿ ಇಲ್ಲಕ ಪೋಂದಿಲ್ಲ ಅಂದಿ. ಓಕೆ ಓಕೆ ಓದ್ವಲ್ಲ ಇಂಜಿನಿಯರಿಂಗ್ ಕುಲ್ಲಾರ ಒಪ್ಪಿಗೆಡ್ತಲ್ಲ. ವೈ ಬೀರೆನಾ ವೈ ಬೀರೆ ವಾ ವೈ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರಣ್ಣ ಓಲ್ ಮಾಮಿ ಇರ್ಲಿಕ್ಕೆ ಏನೊಂದಿಲ್ಲ ಶಾಂತಕ್ಕ. ರವೀಂದ್ರಣ್ಣನ ಆಗ್ತಾ ಇದ್ದ. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? 15ನೇ ಲೈಕ್ ಡನ್, ಥ್ಯಾಂಕ್ ಯು. ಹಾಯ್ ಸತೀಶ್ ಸರ್ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಕಮೆಂಟ್ ಥ್ಯಾಂಕ್ ಯು. ಊಟ ಆಗಿದೆ ಸತೀಶ್ ಅಣ್ಣ, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಗುಡ್ ಗುಡ್, ಥ್ಯಾಂಕ್ ಯು. ಮಾವಿನ ಹಣ್ಣು ಕೊಡ್ತಿದ್ದಾರೆ, ಥ್ಯಾಂಕ್ ಯು ಸತೀಶ್ ಅಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಲೈಕ್ ಕೊಡಿ ಮಾರೆ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಿಮಾನಂದ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಹಾಗೆ ಲೈಕ್ ಕೊಡಿ ಆಯಿತಾ?
ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಬಾಯ್. ಓಕೆ ಆರ್ ಡಿ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಲೈವ್ ಬಗ್ಗೆ ಸಪೋರ್ಟ್ ಮಾಡ್ತಾರೆ. ಬಕ್ಕ ಫ್ರೀ ಆಂಡ ಬರಲೇ ಅವಿ ರವಿ ಬ್ರೋ ಬಾಯ್ ಅಂತ ಹೇಳ್ತಿದ್ದಾರೆ. ಆರ್ ಡಿ ಬ್ರದರ್, ಆರ್ ಡಿ ಬ್ರೋ ಬಾಯ್ ಅಂತ ರವೀಂದ್ರಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಮೆಂಟ್ ಹಾಕಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು ರವೀಂದ್ರಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ವೈರಲ್ ಲೈವ್, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ನಗ್ತಾ ಇದ್ದ. ಪೂರ ಪೋಯಲ್ಲ ಅಂದಕ್ಕೆ. ನೈಸ್ ಲೈವ್, ಥ್ಯಾಂಕ್ ಯು ಶಾಂತಪ್ಪ. ಈ ಮಹೇಶಣ್ಣೆ ಉಂತಿನ ಅನ್ಕೊಂತಿದ್ದೀರ, ಅದೇ ಪಿಜಿನೇ ಬರ್ತಾನೆ. ಸೂಪರ್, ಥ್ಯಾಂಕ್ ಯು. ಗುಡ್. ಮಾತ ಪೋಯರ ಅಂದು ಪೋಯರು ಪೂರ. ಲೈಕ್ ಕೊಡಿ. ಸೈಡ್ನಲ್ಲಿ ಇರಬೇಡಿ, ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು.
ಪಿನ್ ಐ ಡಿ ಕೂಗಿ, ಪಿನ್ ಐ ಡಿ ಎಸ್ಕೆ, ಪಿನ್ ಐ ಡಿ ಅವರು ಮಲಗಿದ್ದಾರೆ, ಎಬ್ಬಿಸಬೇಡಿ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಅಂದಿ ಅಜ್ಜಿ ಇದೆ. ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹೌದು, ಅದು ನಾಯಿ ಮರಿಯ ಕುಯ್ ಹೇಳಿ. ಓಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಸೌಮ್ಯ ಸಿಸ್ ಹಾಯ್ ಹಾಯ್. ಚಾ ಪರಿಹಾರ ಒಡೆಗು ಪೋಡಿಪ್ಪೇರು ಹಾಂ ಓದಿಪ್ಪೇರು ನೆರ್ಲೆ ಬನ್. ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ರವೀಂದ್ರಣ್ಣ ರವೀಂದ್ರಣ್ಣನ ಮುಖ ವರ್ದಾಗಿದೆ. ಏನಾಯ್ತು? ಸೂಪರ್ ಥ್ಯಾಂಕ್ ಯು. ಕಮೆಂಟ್ ಮಾಡಲೇ ಮಾರೋ ದೇವರನ್ನ. ಗುಡ್ ಗುಡ್ ಥ್ಯಾಂಕ್ ಯು. ಅಕ್ಕ ನಾನು ಕಾಲೇಜಿಗೆ ಓದಿದ್ದೆ ಬತ್ತನಕ್ಕ ಅಂದ ಸೌಮಿಸಿಸ್. ಸುಧಾ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ ನಿಮ್ಮದು? ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸುಧಾ ಅವರೇ. ಎನ್ನ ಮೆಸೇಜ್ ತೂಪಿನಿ ಅಂದ. ಬಲೆ ಅಣ್ಣ ಬಲೆ ಅಕ್ಕ ಬಲೆ ಬಂದ್ರೆ ಸಪೋರ್ಟ್ ಥ್ಯಾಂಕ್ ಯು. ಗುಡ್ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ರವೀಂದ್ರಣ್ಣದ ಅದೇ ಗೊತ್ತುಂಡಿ ಈ ಸ್ಕ್ರೀನ್ ಎಡ್ಡೆ ಯೂಸ್ ಆಪಿ ರವೀಂದ್ರಣ್ಣ ಈ ಸ್ಕ್ರೀನ್ ಇತ್ತನ ఉండದೆ ಅವು ಎಡ್ಡೆ ಯೂಸ್ ಆಪಿ ಇರೇ ಬೊಕ್ಕ ಬಂದ ವಿಷಯ. ಗುಡ್ ಗುಡ್ ಥ್ಯಾಂಕ್ ಯು. ಅಂದ ಅಂದು
ದಯಬಂಡ ಬೊಚ್ಚಾನಿರೆ ಬೊಕ್ಕ ಬಂತ ಮತ್ತೆ ಬೊಚ್ಚ ಓಕೆ ಬನ್ನೊಂದುಲ್ಲೆರ್ ಓಕೆ ಬೊಕ್ಕ ಬಲ್ಲ ಏಕರ್ ಸಾಂಗ್ ತುಯ್ಯಾರ ಎಂಚ ಆತನಿ ಸಾಂಗ್ ಎಂಕಂದು ಮಸ್ತ್ ಖುಷಿ ಆತನಿ ಅನ್ಪಂಡ ಕಮ್ಮಿ ಮಲ್ತಿತ್ತೆ ಇನಿಯೇ ಪೋಯಿನಿ ಸೂಪರ್ ಸೂಪರ್ ಥ್ಯಾಂಕ್ ಯು ಇನಿ ಪೋದು ಅಕಲ್ಡ ಪಾತೆರ್ದು ಬರ್ತನೆ ಅಕ್ಕ ಇನಿ ಕಾಲೇಜ್ಡ್ ಒಂಜಿ ಪೊಣ್ಣನು ಕೆರ್ನಿ ಎಂಕ್ ಮಸ್ತ್ ಪೋಡಿಗ ಅಂದ ಈರ್ನ ಕಾಲೇಜ್ದ ಕಿರಂಜನ ಮಧ್ಯಾಹ್ನನೇ ಬತ್ತಿತ್ತಾರೆ ಇನಿ ಕಾಲೇಜ್ದು ನಾನೇ ಬತ್ತಿತ್ತಾರ ಓದ್ಲಿ ಈರ್ನ ಊರು ಓದ್ಲು ಓ ಸಾಂಗ್ ಮೇರ್ನೈ ರಾಜೇಶ್ ಅಣ್ಣನ ಸಾಂಗ್ ಸೂಪರ್ ಸೂಪರ್ ಥ್ಯಾಂಕ್ ಯು ಅಂದು ಸೂಪರ್ ಅಂದ ಆರ್ನ ವಾಯ್ಸ್ ಲೈಕ್ ಪುತ್ತೂರು ಅಂದೆ ಎಡ್ಡೆ ಪನ್ಪೆರ ಆರ ಕೆಲವು ಸಾಂಗ್ ಉಂಟು ಏನು ದೆತ್ತಿದಿತ್ತೆ ಕೆಲವು ಸಾಂಗ್ಸ್ ಎನ್ನಲೆಕ್ಕನ ಎಡ್ಡೆ ಪನ್ಪೆರದು ಕಮೆಂಟ್ ಪಾಡ್ಲೆ ಮಾರ ನನ್ನದಲ್ಲಿ ರವೀಂದ್ರಣ್ಣ ಸೂಪರ್ ಸೂಪರ್ ಥ್ಯಾಂಕ್ ಯು ಅಂದು ದಾದೆ ಅಂದು ಏನಾರ್ದು ಲೈಕ್ ಪನ್ಪೆರಾರ ಅವ್ರನ್ನ ವಾಯ್ಸ್ ಬೆಸ್ಟ್ ಅಕ್ಕ ನನ್ನ ಎಂಚ ಕಾಲೇಜ್ ಪೋಪುನು ಎಲ್ಲ ಕಾಲೇಜ್ ಉಂಡೆ ರಜೆ ಇಜ್ಜ ಓ ಕಾಲೇಜ್ ಬಂದ್ಲೆ ಕಾಲೇಜ್ದ ಪುದರ್ ಬಂದ್ಲೆ ಆ ಕಾಲೇಜ್ ಕಾಲೇಜ್ ಏಪಲ ಪನೊಂದಿಪ್ಪು ಅಂದ ಯಾನ್ ಈಜಿನ ಪನ್ನೊಂದಿತ್ತೆ ಎಂಗ್ ದಾದನ ಮರಣಿ ಅಕ್ಕಲ ಅಂಚ ಪಂಡೇರತ್ತೆ ಒಂಥರ ಬೇಜಾರ ಕಾಲೇಜ್ ಅಂದಿಗೆ ಕಾಲೇಜ್ ಇಡ್ಕೆ ಪ್ರೀತಿ ಅಕ್ಕ ಹಾಯ್ ಹಾಯ್ ಎಂಚಲ್ಲರ್ ಚಾಂಡಿ ಯಾನ್ UKG ಅಂದ ಸೌಮ್ಯಸಿ ಸುಲ್ಲರ ಹಾಯ್ ರವಿ ಬ್ರೋ ಅಂತ ಪ್ರೀತಿ ಅಕ್ಕ ಸೌಖ್ಯ ಚಾಂಡ್ ಅಂದೆ ದಾದೆತ್ತನ ಚಾಕು ಸ್ಪೆಷಲ್ ತಿಂಡಿ ಯಾನ್ ಸಾರಿ ಒಂತ್ ಬಿಸಿ ಅಂದೆ ಮಲ್ಲಜ್ಜಿ ಹಿಡ್ದಾದುಂಟು ಪೆರ್ನೆ ಕಾಲೇಜ್ ಅಕ್ಕ ಪೆರ್ನೆನಾ ಪೆರ್ನೆ ಕಾಲೇಜ್ ಒಂದು ನಿಮಿಷ
ಹೌದಾ ಡಿಲೀಟ್ ಮಾಡ್ತಾರೆ ಸಿಸ್ ಈ ಪನ್ಯ ಕಾಲೇಜ್ ಇಜ್ಜತ ಕರೆಕ್ಟ್ ಪನ್ಲೆ ಯಾರೋ ಏರೋ ಪಂಡಿರ್ ಬಂದು ಈದಾಯ್ತು ಸಾಂಗ್ ಅಂತ ಪಿನ್ ಐಡಿ ಗಿಫ್ಟ್ ಅನ್ನ ಅಂತ ಹೇಳ್ತಿದ್ದಾರೆ. ರಾಘವೇಂದ್ರ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಲೈಕ್ ಕೊಡಿ. ಟೀ ಆಯ್ತಾ ನಿಮ್ಮದು? ಸೂಪರ್ ಸೂಪರ್ ಥ್ಯಾಂಕ್ ಯು. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಲೈವ್ ಎక్కడ ತೂತೆ ಕಮೆಂಟ್ ಪಾಡ್ರೆ ಬಿಸಿ ಅಂದೆ ಲೈಕ್ ಡನ್ ಸೌಮ್ಯ ಸಿಸ್ ಈರು ಮೆಸೇಜ್ ಮಾಡ್ತಾರೆ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ. ಯಾನ್ಲ ಸಾಂಗ್ ಬಂದ್ ಮಾಡದೆ ಬಂದಿಲ್ಲ ಪ್ರೀತಿ ಸಿಸ್ ಪಿನ್ ಐಡಿ ನಿದ್ರೆನಾ ಸೌಮ್ಯ ಸಿಸ್ ಯಾನ್ ಕಾಲೇಜ್ ನಾಡೊಂದುಂಡ ಆ ಕಾಲೇಜ್ ಡೌಟ್ ಉಂಟು. ಅಕ್ಕ ಪರ್ಣ ಕಾಲೇಜ್ ಪರ್ಣನ ಪೆರ್ಣ ನೀರು ಸರಿ ಬಂದೆ ಓ ನಿಜ ಸಾಂಗ್ಡ್ ಅಂಡಲ್ಲ ವ್ಯೂಸ್ ಇತ್ತಂಡಿ ವ್ಯೂಸ್ ಲೈಚ್ ಅಂದಿ ಎಂಕ್ ಲೈಟ್ ಸಾಂಗ್ಡ್ ಎಡ್ಡೆ ವ್ಯೂಸ್ ಬರೋಂದಿತ್ತಂಡಿ ದಾಯಪುರ ಸಾಂಗ್ ಬಂದ್ ಮಲ್ಪನಿಕೇನಂದಿಲ್ಲ ಪೆರ್ನೆ ಈ ಸಿಸ್ ದಾದ ಪನ್ಪುನು ಒರ ಪರ್ಣ ಕಾಲೇಜ್ ಪನ್ಪರ್ ಒರ ಪೆರ್ನೆ ಕಾಲೇಜ್ ಪನ್ಪರ್ ಇರ್ ಕರೆಕ್ಟ್ ಪನ್ನೆಗೆ ಸಾಂಗ್ಡ್ ರಿವ್ಯೂಸ್ ಬರ್ಪುಂಡ್ರ ಇಬ್ರು ಏಪ ಅಂಡಲ್ಲ ಅವು ಒಂಜಿ ಪೋಡಿಗೆ ಆಪುಂಡು ಪನೊಂದುಲ್ಲೇರ್ ಉಂಡು ಇಪ್ಪೊಡು ದಾದೆ ರವೀಂದ್ರಣ್ಣ ಉಂಡಾ ದಾದೆ ಉಂಡು ಪೆರ್ನೆ ಕರೆಕ್ಟಾ ಫುಲ್ ಬುದರ್ ಬಂದೆ ಪೆರ್ನೆ ಇಜ್ಜತ ರೈಡರ್ ಬ್ರೋನ ವೈರಲ್ ಕೋರ್ನಿ ಹತ್ತು ಪ್ರೀತಕ್ಕ ಆರತ್ತು ಪೆರ್ನೆ ಉಂಡು ಕಂಡಿನಿ ಪೆರ್ನೆ ಇಜ್ಜತೆ ಸರ್ಚ್ ಮಲ್ತ ದಿಕ್ಕೊಂದಿಜ್ಜೆಂಕ್ ಅತ್ತ ಓಕೆ ಪನೊಂದುಲ್ಲೇರು ಅವು ತತ್ತನೆ ಪೆರ್ನೆ ಕಾಲೇಜ್ ಅಕ್ಕ ಫುಲ್ಲು ಪನ್ಲೆ ಸೂಪರ್ ಸೂಪರ್ ಥ್ಯಾಂಕ್ ಯು ಡಬಲ್ ಟ್ಯಾಪ್ ಮಾಡಿ ಗೈಸ್ ಬೇಜಾರು ಮನ್ಪೋಚಿ ಇಜ್ಜಿ ಪ್ರೀತಿ ಅಕ್ಕ ಬೇಜಾರು ಇಜ್ಜಿ ಇರ್ ಬೇಲೆ ಎತ್ತಿನ ಬೇಲೆ ಅನ್ಕೊಳ್ಳಿ ತೊಂದರೆ ಇಜ್ಜಿ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತಾರಕ್ಕ ಇವ್ರು ಫ್ರೀ ಮಲ್ತೊಂಬತ್ತು ಅಂಚೆನೆ ಪುದರಕ್ಕ ಅಂದ ಏನು ಬೊಕ್ಕ ಇಲ್ಲ ತೂಪೆ ಎನ್ನ ಫ್ರೆಂಡ್ ಹೊಡ್ತಿರ್ಲಿರ ಅರ್ಡಕ್ಕೇನು ಫ್ರೆಂಡ್ ಹಾಕೇನು ನಾನು ಓಕೆ ಥ್ಯಾಂಕ್ ಯು ಪನಂದಿಲ್ಲೇರು ಅಂತೆ
ಥ್ಯಾಂಕ್ ಯು ರವೀಂದ್ರ ಅಣ್ಣ. ಸೌಮ್ಯ ಸಿಸ್ ಪನ್ಲೆ ಯಾನು ಪಿದಾಡೊಂದಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗುಡ್ ಗುಡ್ ಥ್ಯಾಂಕ್ ಯು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಲೈಕ್ ಕೊಡಿ ಅಂತ ಶಾಂತಕ್ಕ, ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು. ಪಂಡೀರು ನನಗಿಲ್ಲ ಈ ಕರ್ನಾಟಕ ಕಾಲೇಜ್ ಪೋಲ ಪಂದು ಪಾಪಾರೈ ಮತ್ತು ಪೋಡಿಕಾಂಡ್ ಅಂದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಶಾಂತಕ್ಕ, ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು. ಲೈಕ್ ಕೊಡಿ, ಹೈಡ್ನಲ್ಲಿ ಇರಬೇಡಿ, ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬರ್ಸ ಬರುವ ಮಳೆ ಬರ್ಬೋದಾ? ಬರ್ಸ ಇಲ್ಲ, ಹೋಯ್ತು. ರವಿ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ?
ಲೈಕ್ ಕೊಡಿ ಮಾರ್ರೆ ಅಂತ ಹೇಳ್ತಿದ್ದಾರೆ. ಭತ್ತ ಚೂರು ಕಮೆಂಟ್ ಮಾಡಲೆ. ಅಂಗಡಿ ಹೋದಾರ ಅಂಗಡಿ. ಒಳ್ಳೆಯ ಅಂಗಡಿಗೆ ಹೋದಾರ ನಿಕ್ಲ ಮಂಡೆ ಗುದ್ದತು.
పోయారా ఉన్నారా గేర్లో ಬೇರೆ ಬ್ಯಾಗ್ ಉಳ್ಳಾರ ರವೀಂದ್ರಣ್ಣ ಥ್ಯಾಂಕ್ ಯು ಬರ್ಸಲೆಕ್ಕೊಂಡು ಮೋಡ ಆತ ಚಿಪ್ಸ್ಗೆ ತಂಡ್ರೆ ಹತ್ತು ಪೋಯಿನಿ ಪುಸ್ತಕದೇ ತಂಡ್ರೆ ಪೋಯಿ ನೈಸ್ ಥ್ಯಾಂಕ್ ಯು ಗುಡ್ ಥ್ಯಾಂಕ್ ಯು ಬಲ್ಲ ಬರ್ಸ ಹರ್ಕೊಂಡಿದ್ದೆ ಇಂಚನೆ ಪತ್ತೊಂಬೊಪ್ಪೆ 2 ಗಂಟೆದ ಲೈವ್ ಆಗೋದು ಚಿಪ್ಸ್ಗೆ 10 ಪುಸ್ತಕದ ತಂಡ್ರೆ ಪೋಯಿನಿ ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತ ಹೇಳ್ತಿದ್ದಾರೆ ನಗ್ತಿದ್ದಾರೆ ರವೀಂದ್ರ ನಿಮ್ಮ ಮಂಡೆ ನಿಮ್ಮದು ಚಿಪ್ಸ್ ಅಂತೆ ಚಿಪ್ಸ್ ತಿನ್ನಲ್ಲ ಕಮೆಂಟ್ ಮಾಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಡಲೆ ಲಜ್ಜಿ ಇರಾಗ ನೆಲನೆಲ್ಲಿ ಗೊತ್ತಂಡೆ ನೆಲ್ಲಿ ಹತ್ತು ಕೆಂಪುನ ನೆಲ್ಲಿ ಹತ್ತು ನೆಲನೆಲ್ಲಿ ಕಮೆಂಟ್ ಮಾಡಿ ಬನ್ನಿ ಜನರೇ ಹೌದು ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಂಚಪಂಡ ಒಂದು ಅಂಬಡೆ ಇರೇನು ಒಲ್ತು ಕನದು ನೀ ರೇಣುಕಾ ಹಾಯ್ ರೇಣುಕಾ ಸಿಸ್ ಹೇಗಿದ್ದೀರಾ ಟೀ ಆಯಿತಾ ನಿಮ್ಮದು ಹಾಗೆ ಲೈಕ್ ಕೊಡಿ ಆಯಿತು ಒಂದು ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಮರನೆಲ್ಲಿ ಗೊತ್ತುಂಡು ಇಂಕ್ ಈ ರೈಕೆ ಫಿಟ್ ಮರನೆಲ್ಲಿ ಮಾತ್ರ ಓದ್ತಿರು ಲೈಕ್ ಕೊಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮರದಲ್ಲಿ ನೆಲ್ಲಿ ಆಗುತ್ತಾ ಅವು ನೆಲಟಾಪುನ್ ಎಲ್ಲಿ ಅದ ಐಟ್ ನೆಲ್ಲಿದಲ್ಲ ಕಿಂಜ ಕಾಯ ಗೊತ್ತುಂಡೆ ತೂತೆ ಬನ್ಲೆ ಇಜ್ಜು ಬನ್ ನೆಲ್ಲಿ ಎಸ್ ನೆಲದಲ್ಲಿ ಆಗುವಂಥ ನೆಲ್ಲಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಗೇನಾದರೂ ಮಾಹಿತಿ ಗೊತ್ತಿದ್ರೆ ಹೇಳಿ ಇಲ್ಲಿ ಮಳೆ ಬರುವ ಸಂಭವ ಇದೆ ಎಲ್ಲ ಹೋದ್ರು ಎಲ್ಲಿ ಹೋದ್ರು ಅಂತ ಇಲ್ಲ ಮರ ಟಾಪಿನ ಅತ್ತಿಗೆ ಗೆ ಸರಿ ಬಂತು ಗುದ್ದು ಬರ್ತಡಿ ನಾನು ಚಟ್ನಿ ಬರ್ಪುಣ ಅಂದು ಬರ್ಸ ಆತು ಜನ ಉಳ್ಳೇರು ಕಮೆಂಟ್ ಕಮೆಂಟ್ ಪಾಡ್ಜಿರ್ಗೆ ಕೋಪಗೆ ನೈಸ್ ಲೈವ್ ಥ್ಯಾಂಕ್ ಯು ನೆಲನೆಲ್ಲಿ ಶಾಂತಕ್ಕ ಗೊತ್ತುಜ್ಜೆ ನೆಲನೆಲ್ಲಿ ಗೊತ್ತುಂಡೆ ಶಾಂತಕ್ಕ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ
ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಅಂದ ಜೋರು ಬರ್ಸಾರ್ ಪುಣ ಅಂದಿತ್ತು ಶಾಂತ ಕೋಲ್ ಮಾಯಿಕಾಯರು. ಅವು ಎಂಕ್ಲ ಗೊತ್ತುಂಡು, ಕಾಡಿಗೆ ಹೋದ್ರು. ಹೌದಾ, ಕಾಡಲ್ಲಿ ಸೊಪ್ಪು ಸಿಗುತ್ತಾ? ಎನ್ನ ಕೊಡ್ಯಾರಪ್ಪ ಕೊಡತ್ತ ಕುಂತಲೆ ಎನ್ನ ಕೊಡ್ಯಾರಪ್ಪ ಸೊಪ್ಪು ತರ್ಲಿಕ್ಕೆ ಹೋದದ್ದ. ಹೌದು, ಕಾಡಿಗೆ ಸೊಪ್ಪು ತರ್ಲಿಕ್ಕೆ ಹೋದದ್ದು. ಗೊತ್ತುಂಡು ಬನ್ನೋದಿಲ್ಲ ಇರ್ತಲ್ಲ. ಈ ರವೀಂದ್ರಣ್ಣ ಗೊತ್ತುಜ್ಜಿ ನೆಲ ನೆಲ್ಲಿ ಪಂಡದ ಅದೇ ನೆಲ ನೆಲ್ಲಿ ಕೂಡ ಯೋಚನೆ ಅಲ್ವೇರು. ಅಯ್ಯೋ ರವೀಂದ್ರಣ್ಣ ಈರು ತುಳುನಾಡು ಪುಟ್ಟದ ಪ್ರಯೋಜನ ಇಜ್ಜಿ. ಈರು ಆಫ್ರಿಕೋಡು ಜಪಾನ್ಡ ಪುಟ್ಟದೋಡು ಕಷಾಯ ಮಲ್ಪೇರು ಅಂದು ಅದೇ ಶಾಂತಕ್ಕ. ಅರೆ ನೀರು ತುಳುನಾಡು ಕಂದೇರ ಕಡಪುಡ್ಲಾರ ಜಪಾನ್ಗೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕಷಾಯ ಮಲ್ಪೀರು ಅಂದು ಇತ್ತಂಡಲ್ಲಿ ಗೊತ್ತಾಂಡ ಇಜ್ಜ ಅವಲ ಗೊತ್ತಾ ಇಜ್ಜ ಆರ್ನಾಡು ಪೋಯರ ಅಂತ. ನೆಲ್ಲಿಕಾಯಿ ಮರದ ಮೇಲಿದೆ. ಹೌದಾ, ಅದು ನೆಲದ ಮೇಲಿದೆ. ಇದು ಸಣ್ಣ ಗಿಡ, ಮರದ ಮೇಲೆ ಇಲ್ಲ. ಓ ಕಷಾಯ ಶಾಂತಕ್ಕ ತೂಲಾರನ ಗುದ್ದುಲಾರನ ಮಂಡಿ. ಬನ್ನಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕುಚುಕು ಅಂತ ಹೇಳ್ತಿದ್ದಾರೆ. ಬನ್ನಿ ಕುಚುಕು ಅವರೇ, ನಿಮಗೆ ಗೊತ್ತಾ ನೆಲ ನೆಲ್ಲಿ ಅಂದರೆ? ಎಡ್ಡೆ ಮುಂಚೆ ಕಷಾಯ ಗೊತ್ತುಂಡು ಇಂಕ ಅವು ಮಾತೆರೆಗ್ಲ ಗೊತ್ತುಂಡು, ಇಡೀ ದೇಶ ಗೊತ್ತುಂಡು ಎಡ್ಡೆ ಮುಂಚೆ ಕಷಾಯ. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್. ನೆಲ್ಲಿ ಕಷಾಯ ಅಲ್ಲ, ಅದರ ಬೇರಿದ್ದು. ಮತ್ತು ಅದರ ಗಿಡವನ್ನು ಇದು ತಲೆಗೆ ಉಂಟಲ್ಲ ಎಣ್ಣೆ ಬಿಸಿ ಮಾಡ್ತೇವಲ್ಲ ಅದಕ್ಕೆ ಹಾಕ್ತಾರೆ. ಅದು ಒಂದೇ ಲಗ ಮತ್ತು ಎಂತ ಇದು ಗರಿಕೆ ಅದೆಲ್ಲ ಒಟ್ಟಿಗೆ ಹಾಕಿ ಬಿಸಿ ಮಾಡ್ತಾರೆ. ಬಿಸಿ ಮಾಡಿ ತಲೆಗೆ ಹಾಕ್ತಾರೆ. ಕನ್ನಡದಾಗ ಕೇಳಿ. ನೆಲನೆಲ್ಲಿ ಗಿಡ ಗೊತ್ತಾ? ಹಾಂ ಗೊತ್ತಾಂಡ ಅಂದೆ. ನೆಲನೆಲ್ಲಿ ಉಂಟಲ್ಲ ಅದಕ್ಕೆ ಎಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಇತ್ತೆ ಗೊತ್ತಾ? ಅಯ್ಯೋ ದೇವರ, ನಾನು ಈ ತೂರವ ನೋಡಂಡ ಶಾಂತ ಅಪ್ಪ ದೇವರೇನೆ, ನಿಮ್ಮನ್ನು ಹುಟ್ಟಿಸಿದಾತ ಯಾರು ಅಂತ ಗೊತ್ತಾಗ್ಲಿಲ್ಲ. ಮಂಡೆಗೆ ಪಾಡುವೆರತ್ತ ಮಂಡೆಗೆ ದೈಗೆ ಪಾಡುವೆರಿ ಎಣ್ಣೆ ಬೆಚ್ಚ ಮಾತು ಮಣ್ಣಿ. ಓ ಇರ ಮಂಡೆಗಿತ್ತು ಪಾಡೋಡು. ಅಂಗ ಊರ್ವಶಿ ಗಿಡ ಗೊತ್ತಾ? ಅದು ಯಾರು ಮಾರೆ ಅಂಗ ಊರ್ವಶಿ? ನಂಗೆ ಗೊತ್ತಿಲ್ಲ, ರವೀಂದ್ರಣ್ಣನಿಗೆ ಗೊತ್ತಿರ್ಬೋದು, ಇಲ್ದಿದ್ರೆ ಶಾಂತಕ್ಕನಿಗೆ ಗೊತ್ತಿರ್ಬೋದು. ಅಂಗ ಊರ್ವಶಿ ಅದು ಯಾರು? ಹಾಂ ಗೊತ್ತಾಂಡು ಬನ್ನ. ನಮಗೆ ಮೇನಕ್ಕೆ ಎಲ್ಲ ಗೊತ್ತು. ಇದು ಎಂತ ಅಂಗ ಊರ್ವಶಿ ಯಾರ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಊರ್ವಶಿ ಗೊತ್ತುಂಡು ಅಂದ, ಊರ್ವಶಿ ಗೊತ್ತುಂಡ? ಅಂಗ ಊರ್ವಶಿಗೆ
ಶಾಂತಕ್ಕ, ನಿಮಗೆ ಗೊತ್ತಾ ಅಂಗಊರ್ವಶಿ ಯಾರಂತ? ಅದೆಂತ ಕಾಂಗ್ರೆಸ್ ಅಂತ ಅಂಗ ಏರ್ಕೆ ಏನಂದ್ರಲ್ಲಿ ಅಂಗ ಇರ್ನ ಅಜ್ಜಿರ್. ಶಾಂತಕ್ಕೆ ಇದ್ದೀರಾ? ಇಲ್ಲಿ ನೋಡಿ ಕ್ವಶನ್ ಬರ್ತುಂಡು. ಕಾಂಗ್ರೆಸ್ ಗಿಡನಾ? ಅದು ಯಾವುದು ಮಾರೆ ಕಾಂಗ್ರೆಸ್ ಗಿಡ? ಹಾಗಾದರೆ ಬಿ ಜೆ ಪಿ ಗಿಡ ಕೂಡ ಇರ್ಬೋದಲ್ಲ ಕಾಂಗ್ರೆಸ್ ಗಿಡ ಇದ್ದರೆ. ಹೇಗಿರುತ್ತೆ ಅದೆಲ್ಲ ಗಿಡಗಳು? ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹೊಲದಲ್ಲಿರುತ್ತೆ, ಹೌದಾ? ಕಾಂಗ್ರೆಸ್ ಗಿಡ ಪುದರ್ಕೆ ಅಂದ ಯಾಕೆಂದು ಫಸ್ಟ್ ಟೈಮ್ಗೆ ಏನಂದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಹೇಗಿರುತ್ತಾ. ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ಕಮ್ಯುನಿಸ್ಟ್ ಗಿಡ ಅದಕ್ಕೆ ಹೇಳುದಾ? ಅದಕ್ಕೆ ಹೋಗಿ ಉಯ್ಯಾಲೆ ಹಾಡಿ. ಉಯ್ಯಾಲೆನ ಕಮ್ಯುನಿಸ್ಟ್ ಗಿಡಕ್ಕೆ ಹಾಗೆ ಹೇಳ್ತಾರಾ? ಇರ್ಬೋದು, ಹೇಳಲಿಕ್ಕೆ ಆಗಲ್ಲ. ಹ್ಞೂ ಅಂತ ಹೇಳ್ತಾ ಇದ್ದೀರ, ಹೌದಾ? ಅದಕ್ಕೇನೆ ಹೇಳುದಾ? ಓಕೆ ಓಕೆ. ಇಲ್ಲಿ ಮಳೆ ಬರ್ತಾ ಇದೆ. ದೇವರೇ, ಅಂದ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಭಾಗ್ಯಯಾನ್ ಇಲ್ಲ ಅಂತ ಹೇಳ್ತಿದ್ದಾರೆ ಶಾಂತಕ್ಕ ಈಗ ಬಂದು ಇಲ್ಲ ಹೇಳ್ತಿದ್ದಾರೆ. ಎಂತ ಶಾಂತಕ್ಕ ನೀವು? ನಂಗೊಂದು ಅದು ಸೊಳ್ಳೆ ಕಡಿಯಿತು ಮಾರ. ಸೊಳ್ಳೆ ಉಂಟಲ್ಲ ಭಾಷೆ ಎಲ್ಲದ್ದು. ಓಯ್ ಜನರೇ ಬನ್ನಿ, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ನೋವು ಆಗ್ತಾ ಇದೆ. ಅದೊಂದು ಛತ್ರಿಗೆಲ್ಲ ಬಂದು ಕೂತ್ಕೊಳ್ತದಲ್ಲ, ಅದು ಛತ್ರಿಗೆ ಬರ್ತದಲ್ಲ. ಗೆದ್ದೆ ಶಾಂತನ ಅಂತ ಹೇಳ್ತಿದ್ದಾರೆ ಕುಚುಕ್ ಅವರು. ಓಯ್ ಜನರೇ ಬನ್ನಿ, ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅವು ಜನ ಒಲ್ತು ಬೈದಿನಕೇನೊಂದಿಲ್ಲ ಶಾಂತಕ್ಕ. ನುಸಿ ಹೌದು, ನುಸಿ ಕಚ್ಚುತ್ತಾ ಇದೆ. ಛತ್ರಿ ಅಲ್ಲೆಲ್ಲ ಬಂದು ಕೂತ್ಕೊಳ್ತದಲ್ಲ ಅದು. ಅದೆಷ್ಟು ನೋವಾಗ್ತದೆ ಗೊತ್ತಾ? ಕೈಯೊಮ್ಮ ಇದು ದಾದಿ ಟೆಲಿಫೋನು ಕ್ಲಾಸ್ ಎಕ್ಸಾಮ್. ನನ್ನ ಕೈ ಒಮ್ಮೆ ಹೋಯ್ತು, ಇಂಜೆಕ್ಷನ್ ಕೊಟ್ಟಾಗ ಆಯಿತು. ಇಂಜೆಕ್ಷನ್ ಕೊಡ್ತಾರಲ್ಲ ಹಾಗೆ ಆಯಿತು. ಅದನ್ನು ಹಿಡಿಬೇಕು, ಇಟ್ಕೊಂಡು ನಿಮಗೆ ಕೊಡಬೇಕಾ? ಅದನ್ನು ಹಿಡಿದು ಉಡುಪಿಗೆ ರಿಕ್ಷಾದಲ್ಲಿ ಬಾಡಿಗೆ ಹಾಕುವ, ಆಯಿತಾ? ಒಡೆಗೆ ಚೂರು ಅಡೆಗೆ ಚೂರು ಪಾರ್ಸಲ್ ಮಲ್ಪೋಡ ಬರ್ಸನ ಇತ್ತೆ ಸ್ಟಾರ್ಟ್ ಆಯ್ನಿ ಬರ್ಸ. ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ನಾನು ತೋಟದಲ್ಲಿ ಹೋಗ್ತಾ ಇದ್ದೇನೆ. ಪೋಯರ ಇಲ್ಲ, ಗಿಜ್ಜೆ ಪೋಂದುಲ್ಲ ತೋಟೋಡು. ಲೈಕ್ ಕೊಡಿ ಮಾರ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಂತ ಹೇಳಿದ್ದಾರೆ ಶಾಂತಕ್ಕ. ತೋಟದಲ್ಲಿ ಕಂದೋಡಿ ಎಲ್ಲ ಇರ್ತದೆ. ಕಂದೋಡಿ, ಪೆರ್ಮರಿ ಮತ್ತು ಕೇರೆ ಹಾವು, ನಾಗರ ಹಾವು ಎಲ್ಲ ಇರ್ತದೆ. ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಆಕಾಶ ನೋಡ್ತಾ ಹೋದ್ರೆ ಉಂಟಲ್ಲ, ಅದು ಮತ್ತೊಂದುಂಟಲ್ಲ ನೀರಲ್ಲಿ, ಎಂಥದ್ದು ಒಲ್ಲೆ. ಅದಕ್ಕೆ ಎಂತ ಹೇಳುದು ರವೀಂದ್ರಣ್ಣ? ಕಂದೋಡಿ ಮೇಲೆ ನೋಡಿ ಹೋಗಿ, ಮೆಲ್ಲ ನೋಡಿ ಹೋಗಿ, ಹಾಗೇನಾ? ಓಕೆ.
ಅದು ನೀರಲ್ಲಿ ಒಂದಿರ್ತದಲ್ಲ, ಅದೆಂತ ಒಳ್ಳೆ 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 ಎಲ್ಲ ಇರ್ತದೆ ಇಲ್ಲಿ. ಯಾನು ಮಲ್ಲ ಕಂದೋಡಿ ಅಂದ ಗೊತ್ತಾಪು ನೀರು ಕಂದೋಡಿ ಅಂತ. ಒಳ್ಳೆ ಅದೇ ಉಂಟಲ್ಲ, ಅದಿಲ್ಲಿ ತೋಡೆಲ್ಲ ಉಂಟು, ಇಲ್ಲಿ ತೋಡಲ್ಲೆಲ್ಲ ಇರ್ತದೆ ಅದು. ಅದು ಒಬ್ರಿಗೆ ಯಾರಿಗೋ ಒಮ್ಮೆ ಕಚ್ಚಿತ್ತಂತೆ. ಅದು ಉಪದ್ರ ಮಾಡಿದರೆ ಮಾತ್ರ, ನಾವು ಉಪದ್ರ ಮಾಡ್ತೇವಲ್ಲ ಆಗ ಮಾತ್ರ ಅದು ನಮಗೆ ಕಚ್ಚುತ್ತೆ, ಇಲ್ದಿದ್ರೆ ಕಚ್ಚಲ್ಲ. ಒಳ್ಳೆ ಎಲ್ಲೆ ಒಳ್ಳೆ ಎಲ್ಲೆ ನಿಮ್ಮ ಮಂಡೆ ಎಂತ ಮರ ಬೊಲ್ಲ ಬರ್ತಾ ಉಂಟು. ಎಬ್ಬ ಅಂತ ಹೇಳ್ತಿದ್ದಾರೆ. ಹೌದು, ಎಬ್ಬ ಏನಿಲ್ಲ, ನಿಜ ಗೊತ್ತಾ. ಜೋರು ಬರ್ತಾ ಇದೆ. ಯಾರಿಗಾದ್ರೂ ಬರ್ಸಬೇಕಾದ್ರೆ ಹೇಳಿ. ಮಕ್ಕಳೆಲ್ಲ ಮೀನು ಹಿಡಿಲಿಕ್ಕೆ ಹೋಗ್ತಿದ್ದಾರೆ ಇಲ್ಲಿ. ಒಳ್ಳೆ ಕನ್ನಡ, ಒಳ್ಳೆ ಕನ್ನಡ ನೀವು ಮಾಡ್ತೀವಿ. ಮೀನು ಹಿಡಿಲಿಕ್ಕೆ ಬರ್ತೀರಾ ಯಾರಾದರೂ? ಬನ್ನಿ, ಮೀನು ಹಿಡಿಯುವ. ಇಲ್ಲಿ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಮೀನು ಹಿಡಿಲಿಕ್ಕೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಶಾಂತಕ್ಕ ಒಳ್ಳೆ ಹಿಡಿಲಿಕ್ಕೆ ಹೋಗುವ. ಬನ್ನಿ ಬನ್ನಿ, ಯಾರೆಲ್ಲ ಬರ್ತೀರಾ ಒಳ್ಳೆ ಹಿಡಿಲಿಕ್ಕೆ? ಹಿಡಿಯುವ, ಹೋಗುವ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಪೆರ್ಮರಿ ಗೊತ್ತಾ? ಹೆಬ್ಬಾವು 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 ಗೊತ್ತಾ? ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಗುಡ್, ನೈಸ್, ಥ್ಯಾಂಕ್ ಯು. ಲೈಕ್ ಕೊಡಿ ಫ್ರೆಂಡ್ಸ್. ಕಜಿಪ್ ಮಾಡುವ, ನೀವೇ ತಿನ್ನಬೇಕು ಕಜಿಪ್ ಮಾಡಿ. ಮನೆಗೆ ನನಗೆ ಇಷ್ಟ ನೀರಲ್ಲಿ. ಹೌದಾ, ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಕಾರ್ಕಳ ಒಡೆಗೆ ಹೋಂಡು ಆರ್ಜೆ ಇದ್ದೀರಿ. ನಾನು 7 ಗಂಟೆ ರೆಡಿ ಆವಡತಾ 7:30 ಅಂಚ పోదు జైదనరే గొత్తేజ్ పక్క ఎంక నేర్పేరు ఈ అంచిపోయాన ఈ ఇంచిపోయాన ఎన్న లైవ్ ఇజ్జ బరాపు ಜನ್ ಹೆಬ್ಬಾವು ಗೊತ್ತು. ಹೌದಾ, ಪೆರ್ಮರಿ ಲೆಕ್ಕ ಜೈದನ್ ತೋಜುಣ ಅಂದಿ ಬಕ್ಕ ಎಂಕ ನೆರ್ಪುನು ಒಂಜಿ ಈ ಲೈವ್ ಇಜ್ಜ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಮೂಲ ನೀರಲ್ಲಿ ಸಣ್ಣ ಅಲೆಯೊಂದು ಹತ್ತಿ ಇನ್ನೈತೆ ಬ್ಯಾಗ್ ಚಂಡೆ ಆಯ್ತದೆ. ಅವು ಬ್ಯಾಗ್ ಚಂಡೆ ಅಂಡ ಗೋತ ಅರೆಗೂ ಬೊಕ್ಕ ವೇಷ ಮಾಡ್ರೆಗುಂಡ ಅಂದ ಅಂಚ ಒಲ್ಲ ಅಂಚನ ಅದಿ ಬೋಡು ವೇಷ ಮಾಡ್ರಂಡತೆ ಐಕಿತ್ತು ಜೆತ್ತನ ಅರ್ ಬೊಕ್ಕ ಲಕ್ ಕೊಡತ್ತ. ಶಾಂತಕನಾಗ್ತಿದ್ದಾರೆ. SVS ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯಿತಾ? ಹಾಗೆ ಲೈಕ್ ಕೊಡಿ ಆಯಿತಾ? ಯಾನ್ ಬನ್ನಾಗೆ ಮ್ಯೂಟ್ ಮಲ್ತು ಒಡೆಗೆ ಪೋಪುಂಡು ಗೊತ್ತು ಜತೆ. ಅರೆ ಚರ್ಬಿ ಅರೆ ಐಕಿತ್ತೆ ನಿದ್ರೆ. ಅವಿ ಹೈಟ್ ಇಪ್ಪೊಡಿ, ಹೈಟ್ ಕೆಬಿ ಕೊರಂದುಲ್ಲೇರ ಜಪ್ಪಡ ಆರಾಮಾಗಿ ಬರಡು ಆರ್ನಾನ ಬರ್ಪುಜ್ಜೇರು ಆರ್ನ ಆತಿ ಯಾನ್ ಮಾತ್ರ ಆರ್ನ ಲೈವ್ ಲಾಸ್ಟ್ ಮುಟ್ಟಿಪ್ಪು. ಮಧ್ಯಾಹ್ನ ನಿದ್ರೆ ಬತ್ತನ ಮ್ಯೂಟ್ ಹಾಪುಣ ಅಂದು. SVS ಅವರೇ ಇದ್ದೀರಾ? ಯಾನು ಒಂಚು ಲೈವ್ಗೂ ಪೋದು ಬರ್ಪುನು ಅಂಚ ಚೂರು ಲೇಟ್ ಹಾಪುಂಡು ಅಂದೆ ಶಾಂತಕ ಮಲ್ಲೆಜ್ಜಿ ಮಿತ್ತು ಉಪ್ಪು ಕೆಬಿ ಕೊರಂದ ಅಂದು ಕೆಬಿ ಕೊರಂದಿಪ್ಪು ಪಕ್ಕ ಪಂಡ್ರ ಶೋಕ್ ಹಾಪುಂಡತೆ ಆರ್ನ ಲೈವ್ ಡೈಲಾಗ್ ಹಾಪುಂಡು ಪಕ್ಕ
ರವೀಂದ್ರಣ್ಣನ ದಾದ ಮಗ್ಳು ಅತ್ತೆ ಶಾಂತಕ್ಕ ಜನಸಾಗರ ಪಿನ್ನೈಡು ಒಡೆಗು ಪೋಂಡು ಪಿನ್ನೈಡಿಲ್ಲ ಚೋಚ ರವೀಂದ್ರಣ್ಣನ ಆಗ್ತಾ ಇದ್ದಾರೆ. ಅಯ್ಯೋ ದೇವ. ಅವು ಓಲಾಂಡಲ್ಲ ನೇಲೊಂದು ಕೊಡತೆ ಅವೇ ಅರಿತ ಜಾಸ್ತಿ ಪೋಪುಜಾರ ಅಂದ್ ಪಾಲ ಇವುಗ್ಲ ಜನಸಾಗರ ಉಂಡು ಅಕಲಿಜ್ಜು ಮತ್ತೆ ರವೀಂದ್ರಣ್ಣ ಅಂಚ ಮಂತನಾಗ್ಲ ಇಜ್ಜು ಜನಸಾಗರ ಮಸ್ತ್ ಉಂಡು. పోయారు వనందులు శాంతక్క ಅಂದ ಬಲೆಗೈಸ್ಪನೊಂದುಲ್ಲ ಶಾಂತಕ್ಕ ಪಾತೆರ್ಲೆ ಅಕಲ್ ಪಾತೆರ್ ಜರ್ಗೆ ಅಕಲ್ ಅಲ್ಪರ್ದೆ ಸಪೋರ್ಟ್ ಮಲ್ಪಿ ಕಮೆಂಟ್ ಮಲ್ಪಲಿ ಅಕಲ್ನ ಶುಭ ಹಾರೈಕೆ ಅಲ್ಪರ್ದೆ ಸರ್ಬತ್ ಮಲ್ತಂದು ದಿಪ್ಪೋಡು ಏರಾಗ ಸರ್ಬತ್ ಕೊರೆ ಶಾಂತಕ್ಕ ನಗ್ತಾ ಇದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬನ್ನಿ ಗೈಸ್, ಒಯ್ತ ಸರ್ಬತ್ಗೆ ಇನ್ನೊಂದು ಬಾ. ಲಿಂಬುದೆಡ್ಡೆ ಬಯ್ಯದ ಬಯ್ಯದ ಸರ್ವತೀರ್ ನಮ್ಮ ಮಂಡೇರ್ ಲಿಂಬುದೆಡ್ಡೆ ಅಂದು ಎಂಕ್ಲ ಪುರ ಕೊರ ಗಂಧ ಲಿಂಬಿತ್ತು ಶೀತ ಹಾಕೊಂಡು ಅಂದಂದು ಶೀತ ಹಾಕೊಂಡು ತಲೆ ಹೊರ ಕೊಡಿರ ಮಂದೆ क्या ఓల్ మాయకాయరందుడు నెట్వర్క్ పోండా ఇచ్చి ఉండు కేండ ఉల్లారా కేండ రవీంద్రಣ್ಣ ఓ రవీంద్రಣ್ಣ ఉల్లారే
ಇದ್ದೀರಾ ಫ್ರೆಂಡ್ಸ್ ಕಮೆಂಟ್ ಕೇನುಡು ಅಂದ ಅವು ಅದಂడి ಶಾಂತಕ್ಕ ದೂರ ಬೈರು ಶಾಂತಕ್ಕ ಜೆತ್ತಾರ ಶಾಂತಕ್ಕ ಉಲ್ಲರೆ ನಿಖಿಲ್ ಈರ್ಲ ಸರ್ಬತ್ ಬರ ಪೋಯಾರ ದಾದ ಕತೆ ರವೀಂದ್ರಣ್ಣ ಅಕ್ಕ ಇದ್ದಾರೆ. ಬಕ್ಕ ಬರ್ಸೊಂಡೆ ಉಡುಪಿಡು ಕಾರ್ಕಳದಲ್ಲಿ ಬೊಲ್ಲ ಬರ್ಸ ಇದೆ. ಮೀನುಗಳು ರಾಶಿ ರಾಶಿಯಾಗಿ ಬರ್ತಾ ಇದೆ. ಎನ್ನ ಮದುವೆ ಕ್ಯಾನ್ಸಲ್ ಅಂದ ಇರ್ನ பொண்ணு போண்டியே ಇರ್ನ பொண்ணு பொಜ್ಜೆ ಇದು ನಾನು ಓಹೋ ಸಿಡಿಲ್ ಬರುವ ಆಗಿದೆ. ಒಣ್ಣಗೆ ಶೀತ ಆಯ್ನಿ ಸರ್ಬತ್ ಬರ್ದ ಅಂದ. ಓಕೆ ಯಾರು 2 ಗಂಟೆದ ಲೈವ್ ಮಲ್ಪಡು ಈ ತೆಡ್ಲೆ ನಾನು ಬಿಟ್ಟು ಪೂಜಾ ತೆಡ್ಲೆ ಒಂದು ಲೇಟ್ ಹೋಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ತೆಡ್ಲನು ಅಂತೆ ದೂರ ಕಡಪುಡ್ಕ ಬೊಕ್ಕ ಬರಾಡು ತೆಡಿಲುಂಡ ಹಾಂ ಚುಚೂರು ಜೋರಿಜ್ಜಿ ಚುಚೂರು ಮರಪುರ ಮಗರ್ದು ನಂದು ನೋಟ ಅತ್ತ ಕಡ್ದನು ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕಮೆಂಟ್ ಮಾಡಲೇ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ. ಈ ರೆಂಚಿನ ಅರ್ಧ ತುಳು ಅರ್ಧ ಕನ್ನಡ ಬಾತು ಹಾಕ್ಲಿಕ್ಕೆ ಅರ್ಥ ಅವಡಿರ ಭಾಷೆ ಕೂಡ ತೆಲಿಪುವ ಹೆಂಗೆ ಅರ್ಥ ಆಪುನಿಂದ ಹಾಕ್ಲಿಕ್ಕೆ ಅರ್ಥ ಆಪು ಹಾಕಲು ಹೊಲ್ತು ಪುರ ಬೈದೇರ ಯಾರಿಗೆ ಗೊತ್ತು. ಓ ಫ್ರೆಂಡ್ಸ್ ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ದಾದಿ ಯೋಚನೆ ಅಂತ ಕೇನುಜ ಫೋಂಡ ನೆಟ್ವರ್ಕ್ ರವೀಂದ್ರಣ್ಣ ಕೇನು ಜೈ ಬೊಕ್ಕ ಯೋಚನೆ ಅಲ್ಲ. ಏರ್ನಲ್ಲ ಕಮೆಂಟ್ ಇಜ್ಜ ಅಂದು ಲಾರಿ ಎತ್ತನು ಲಾರಿ ಎತ್ತ ಟೆಂಪ ಕೇನುದು ಟೆಂಪ ಬತ್ತನು ಟೆಂಪ ತರಕಾರಿದ ನಾನು ಒಂದು ಮ್ಯೂಡ್ ದೀಪೇನ ಅಡಿಗೆ ಒಂಚೂರು ಬೇಲೆಂಡು ಪಕ್ಕ ತುಕ್ಕ 2 ಗಂಟೆದ ಲೈವ್ ಅಂಡ ಹೆಣ್ಣು ಮಲ್ತು ಬಿಡ್ಬೇಕು ಪಕ್ಕ ಅವ ತರಕಾರಿಗೆ ಇರ್ನ ಕಿವಿಕ್ ಒಲ್ಲೆನೂರ ತರಕಾರಿದ ಟೆಂಪೈ ಪಾಸೆಜ್ಜ ನಾನಂತ ಮ್ಯೂಟ್ ದಿಪ್ಪೇನ ಪಕ್ಕ 2 ಗಂಟೆದ ಲೈವ್ ಅಂಡ ಹೆಣ್ಣು ಮಲ್ತು ಬಿಡ್ಬೇಕು. ಓಕೆನಾ ರವೀಂದ್ರಣ್ಣ? ಥ್ಯಾಂಕ್ಸ್ ಅವೇ
ಶಾಂತಕ್ಕ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅದೇ ಮೇಲಿರಲಿಲ್ಲ. मिंची लागतील.